ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ ಏನಿತ ಮಲ್ಲ ಸುದ್ದಿಲು ಕುಡ್ಲ ಬೋಳೂರುದ ಜಾರಂದಾಯ ದೈವಸ್ಥಾನದ ನಿಲಿಟ್ಟು ಬೋಳೂರು ಮಸಣ ಅಭಿವೃದ್ಧಿ ಬಗೆಟ್ಟು ಸಭೆ ರುದ್ರಭೂಮಿ ಅಗತ್ಯ ಅಭಿವೃದ್ಧಿ ಆವುಡು ಜನತೂದು ಒಟ್ರಾಸಿ ಕಾಸ್ತೆತು ನೆರೆಬಲ್ಲಿ ಸಂಘ ಸಂಸ್ಥೆಲೆಡಿದು ಒತ್ತಾಯ ಕುಡ್ಲಡ ವೆಲ್ಫೇರ್ ಡಿಸೋಜಾ ಬರೀನ ಪಂಚಾಯಿತಿ ರಾಜ್ಯ ಗ್ರಾಮ ಸ್ವರಾಜ ಕೈಪಿಡಿ ಬೂಕ್ ಬಿಡುಗಡೆ ಗ್ರಾಮ ಪಂಚಾಯತ್ಗೆ ವರ್ಷಗೂ 10 ಕೋಟಿ ರೂಪಾಯಿ ಬರ್ಪುಂಡು ವಾ ಅಭಿವೃದ್ಧಿ ಕೆಲಸಲ ಮಲ್ಪುಲಿ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಕೊರೋನಾ ಮೂಜನೆ ಸೆರೆಯೆಂದು ಶಾಲಾ ಕಾಲೇಜು ಮುಚ್ಚುನಿ ಗಡಿ ಬಂದ್ ಮಲ್ಪನ ಬದಲು ವ್ಯಾಕ್ಸಿನೇಷನ್ ನೂದೆಕ್ಕುನೂದು ಮುಗಿಪುಲೆ ಸರ್ಕಾರಿ ಆಸ್ಪತ್ರೆಲಿಡು ಆಕ್ಸಿಜನ್ ಪ್ಲಾಂಟ್ ವೆಂಟಿಲೇಟರ್ ತೂವನೆರಲ ಬೇಲೆದಕುಲು ಇಜ್ಜೆರು ಕುಡ್ಲಡು ಶಾಸಕರು ಮಾಜಿ ಆರೋಗ್ಯ ಮಂತ್ರಿ ಯುಟಿ ಖಾದರ್ ಏಳಿಂಜೆ ಕೋಲಿಟ್ಟು ಕುಟುಂಬದ ನಿಲೆಟ್ಟು ಧರ್ಮ ದೈವಲಿಗ ಕೋಲ ನೇಮ ಶಿರುವ ನಡಿವೊಟ್ಟು ಕಂಬಳದ ಕಂಡುಡು 26ನೇ ವರ್ಷದ ಸೂರ್ಯಚಂದ್ರ ಜೋಡುಕರೆ ಕಂಬಳ. ವಾರ್ತೆದ ವಿವರ ಕುಡ್ಲ ಬೋಳೂರುದ ರುದ್ರಭೂಮಿನ ಅಭಿವೃದ್ಧಿ ಮಲ್ಪನ ದಿಟ್ಟಿಡು ಐತಾರ ಬೋಳೂರು ಜಾರಂದಾಯ ದೈವಸ್ಥಾನದ ನಿಲಿಟ್ಟು ಸಭೆ ನಡಪಾಯಿರು ಶಾಸಕರು ವೇದವ್ಯಾಸ್ ಕಾಮತ್ ಗುರ್ಕಾರ್ಮಿಡು ನಡೆತಿನ ಸಭೆಟ್ಟು ಮೇಯರ್ ಪ್ರೇಮಾನಂದ ಶೆಟ್ಟಿ ಸಂಬಂಧಪಟ್ಟಿನ ಪಾಲಿಕೆ ಸದಸ್ಯರು ಆಜ್ಪೇಡ್ಲ ಹೆಚ್ಚ ಸಂಘ ಸಂಸ್ಥೆ ಕ್ಷೇತ್ರದಕ್ಕೂ ಪಾಲ್ಗೊಂಡಿರು. ಕುಡ್ಲ ಬೋಳೂರುದ ರುದ್ರಭೂಮಿ ಅಭಿವೃದ್ಧಿ ಬಗೆಟ್ಟು ಒಂಜಿ ಮಲ್ಲ ಸಭೆನು ಐತಾರ ಬಯ್ಯಗ್ ಬೋಳೂರು ಜಾರಂದಾಯ ದೈವಸ್ಥಾನಡು ಅಟ್ಟಣೆ ಮಲ್ತದಿತ್ತೆರು. ಜಾರಂದಾಯ ದೈವಸ್ಥಾನದ ನಿಲೆಟ್ಟು ನಡತಿನ ಸಭೆಟ್ಟು ದೈವಸ್ಥಾನದ ಕೋಶಾಧಿಕಾರಿ ಚಂದ್ರಕಾಂತ್ ಸುರುತ ಪಾತ್ರ ಪಂಡದು ಬೋಳೂರು ಮಸಣ ಕುಡ್ಲಡು ಬಾರಿ ದುಂಬುದ ಮಸಣ ಆದಿತ್ತದು ದೆತ್ತ ಬುಳಿಚಿಲ ಅಗತ್ಯ ಆವುಡುಂದು ಪಂಡಿರೋ. ಇವತ್ತು ನಮಗೆ ಬಹಳ ಪುರಾತನವಾದಂತಹ ಮಂಗಳೂರು ನಗರದಲ್ಲಿ ಇರುವಂತಹ ಒಂದೇ ಒಂದು ರುದ್ರಭೂಮಿ ಅಂತ ಹೇಳಿದ್ರೆ ಇವತ್ತು ಬಹಳ ಪವಿತ್ರವಾದ, ಯಾಕಂತೇಳಿದ್ರೆ ಇದರ ಒಟ್ಟಿಗೆ ನದಿ ಇದೆ. ಈ ನದಿಯಲ್ಲಿ ಒಂದು ಆ ಚಿತಾಭಸ್ಮವನ್ನು ಬಿಡುವಂತಹ ಒಂದು ಬಹಳ ಪವಿತ್ರವಾದಂತಹ ಕೆಲಸ. ಅಂತ ಒಂದು ರುದ್ರಭೂಮಿ ಮಂಗಳೂರು ನಗರದಲ್ಲಿ ಎಲ್ಲಿ ಕೂಡ ಇಲ್ಲ. ಇಷ್ಟು ಮಾತ್ರ ಅಲ್ಲ, ಈ ಒಂದು ರುದ್ರಭೂಮಿಗೆ ಬಹಳಷ್ಟು ಗ್ರಾಮಗಳು, ಬಹಳ ಮುಖ್ಯವಾಗಿ ಬೋಳೂರು ಗ್ರಾಮ, ಕದ್ರಿ ಗ್ರಾಮ, ಅದೇ ರೀತಿ ಕೊಡಿಯಾರ್ ಬೈಲು, ಆನಂತರ ಬೇರೆ ಬೈಲು, ಕೂನೂರು ಬೈಲು, ಇಷ್ಟೆಲ್ಲ ಗ್ರಾಮಗಳು ಬಹುಶಃ ಮಂಗಳೂರು ನಗರದ ಸುಮಾರು 25% ಜನರು ಈ ಒಂದು ರುದ್ರಭೂಮಿಗೆ ಅವಲಂಬಿಸಿದ್ದಾರೆ. ಶಾಸಕರು ವೇದವ್ಯಾಸ್ ಕಾಮತ್ ಗುರ್ಕಾರ್ಮಿಡು ನಡತಿನ ಸಭೆಟ್ಟು ಸುಮಾರು 5 ಹೆಚ್ಚ ಸಂಘ ಸಂಸ್ಥೆ ಕ್ಷೇತ್ರದಕ್ಕೂ ಬೊಕ್ಕ 105 ಹೆಚ್ಚ ನಾಯಕರು ಪಾಲ್ದೆತೊಂಡಿರೋ. ರುದ್ರಭೂಮಿಡು ಪುಣಪೊತ್ತಾಯರೆ ಕನಪುನಕ್ಲೆಡ ಒರಿಯಡ ಒಂಜಿ ಕುಡೋರಿಯಡ ನನೊಂಜಿ ರೀತಿ ಒಟ್ರಾಸಿ ಕಾಸ್ತೆ ತೊನ್ನ ಬಗೆಟ್ಟು ಚರ್ಚೆ ನಡೆತಂಡ. ಮಸಣ ಫಾಲ್ಗುನಿ ಸುದ್ದೆ ಬರಿಟು ಪುನಿಡ್ದಾವ್ರ ಒಂದು ಜನಕ್ಲೆಗ್ ಬಾರಿ ಅನುಕೂಲ ಆದುಂಡು. ಅಂಚಿನವುಲು ಸರಿಯಾಯಿನ ವ್ಯವಸ್ಥೆ ಬೋಡು ಅಭಿವೃದ್ಧಿ ಆವುಡೊಂದು ಸಭೆಟ್ಟು ಪಾಲ್ದೆತೊನ್ನಕಲು ಒತ್ತಾಯ ಮಲ್ತಿರೋ. ಬೋಳೂರು ಮಸಣಗೂ ಸಂಬಂಧಪಟ್ಟಿನ ಪಾಲಿಕೆದ ಬೇತೆ ಬೇತೆ ವಾರ್ಡ್ಲೆನ ಕಾರ್ಪೊರೇಟರ್ಲು ಅಭಿಪ್ರಾಯ ತೆರಿಪಾದು ಅಕ್ಲೆನ ವಾರ್ಡ್ ನಿಲಿಟ್ಟು ಅನುದಾನ ಒದಗಾವನ ಪಾತಿರ ಪಂಡಿರೋ. ಮೇಯರ್ ಪ್ರೇಮಾನಂದ ಶೆಟ್ಟಿ ಪಾತಿರ್ದು ಬೋಳೂರು ರುದ್ರಭೂಮಿ ಅಗತ್ಯ ಅಭಿವೃದ್ಧಿ ಆವುಡು ಮೇಯರ್ ಆದ ತಾನು ಇಡೀ ಸಹಾಯ ಸಹಕಾರ ಕೊರ್ಪೆನ್ ಪಾತಿರ ಪಂಡಿರೋ. ಅಧ್ಯಕ್ಷತೆಯ ಜೊತೆಗೆ ಅಲ್ಲಿ ವಿಧಿವಿಧಾನಗಳು ಮಾಡಲಿಕ್ಕೆ ಬೇಕಿರುವಂತಹ ವ್ಯವಸ್ಥೆಗಳನ್ನು ಮಾಡುವಂಥದ್ದು, ಈ ಎಲ್ಲ ವ್ಯವಸ್ಥೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ತಾವೇನು ನನಗೆ ಗೊತ್ತಿಲ್ಲ ಯಾವ ರೀತಿ ನಿಮ್ಮ ಯೋಜನೆಗಳಿದೆ, ಇದನ್ನು ಈ ಅಭಿವೃದ್ಧಿಯ ಬಗ್ಗೆ ತಾವು ಯಾವೆಲ್ಲ ನಿರ್ಧಾರಗಳನ್ನು ತಗೊಳ್ತೀರಂತ ನನಗೆ ಇಲ್ಲ. ಆದರೆ ಕೆಲವೊಂದು ಅನಿಸಿಕೆಗಳನ್ನು ಕೊಟ್ಟು ಅಲ್ಲಿ ಏನು ಮುಂದಿನ ದಿವಸಗಳಲ್ಲಿ ವ್ಯವಸ್ಥೆ ಆಗಬೇಕೆನ್ನುವಂತಹ ಒಂದು ಬೇಡಿಕೆಗಳನ್ನು, ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಖಂಡಿತವಾದ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಮಾನ್ಯ ಶಾಸಕರು ಕೂಡ ತನ್ನ ಕ್ಷೇತ್ರದ ಎಲ್ಲ ಮೂಲಭೂತ ವ್ಯವಸ್ಥೆಗಳ ಜೊತೆಗೆ ಈ ರೀತಿಯ ರುದ್ರಭೂಮಿಗಳ ಅಭಿವೃದ್ಧಿಗೋಸ್ಕರ ಯಾವುದೇ ಒಂದು ಸರ್ಕಾರದಿಂದ ವಿಶೇಷ ಅನುದಾನ ಬರುವಾಗ ಅದಕ್ಕೆ ಮೀಸಲಿಡುವಂತಹ ಕೆಲಸ ಕಾರ್ಯಗಳಿಗೆ ಮುಂದಾಗ್ತಾರೆ. ಪಾಲಿಕೆದ ಬೇತೆ ಬೇತೆ ವಾರ್ಡ್ ಸದಸ್ಯರಾಯಿನ ಜಗದೀಶ ಶೆಟ್ಟಿ ಬೋಳೂರು, ಗಣೇಶ್ ಕುಲಾಲ್, ಶಶಿಧರ ಹೆಗ್ಡೆ, ಸಂಧ್ಯಾ ಮೋಹನ್ ಆಚಾರ್, ಸುನಿತಾ ಸಾಲ್ಯಾನ್, ಜಯಲಕ್ಷ್ಮಿ ಯು ಶೆಟ್ಟಿ, ಲೀಲಾವತಿ ಪ್ರಕಾಶ್, ಮನೋಜ್ ಕುಮಾರ್ ಬೊಕ್ಕ ಕಿರಣ್ ಕುಮಾರ್ ಸಭೆಟ್ಟಿದ್ದರು. ಜಾರಂದಾಯ ದೈವಸ್ಥಾನದ ಆಡಳಿತ ಮುಕ್ತೇಸರರು ವಿಶ್ವನಾಥ ಕೋಟ್ಯಾನ್, ಗುರ್ಕಾರ್ಯರು ಶ್ರೀಧರ್ ಕುಮಾರ್ ಸಭೆಟ್ಟು ಪಾಲ್ದೆತೊಂಡಿರು. ಪುತ್ತೂರು ಬನ್ನೂರುದ ದೈವಲಿನ ಮಧ್ಯಸ್ಥರು ಭರತ್ ಭಂಡಾರಿ ಹುಷಾರಿಜ್ಜಂದೆ ಆದು ಕುಡ್ಲದ ಆಸ್ಪತ್ರೆಡು ತೀರ್ದೆರು. ಅರೆಗೂ 31 ವರ್ಷ ಪ್ರಾಯ ಆದಿತ್ತನು. ಜ್ವರ ಬತ್ತದು ಅವು ಮಂಜಲ್ ಸಿಕ್ಕಗು ತಿರ್ಗದು ಲಿವರ್ ಕೆಟ್ಟದು ಜೀವ ಪೋತುನುಂದು ತೆರೆದು ಬೈದನು.
ಪುತ್ತೂರು ಬಣ್ಣೂರದ ದೈವಲಿನ ಮಧ್ಯಸ್ಥರು ಭರತ್ ಭಂಡಾರಿ ಹುಷಾರಿಜ್ಜಂದೆ ಕುಡ್ಲದ ಖಾಸಗಿ ಆಸ್ಪತ್ರೆಡು ಸೋಮವಾರ ಕಾಂಡ ತೀರಿಯರು ಅರೆಗ 31 ವರ್ಷ ಪ್ರಾಯ ಆದಿತ್ತಂಡ ಸುರುಕು ಜ್ವರ ಬತ್ತದು 5 ಬಕ್ಕ ಅವು ಮಂಜಲ್ ಸೀಕ್ಗೆ ತಿರ್ಗದು ಅರಿನು ಕುಡ್ಲದ ಆಸ್ಪತ್ರೆಗೆ ಸೇರ್ಸಾದಿತ್ತಂಡ ಮಂಜಲ್ ಸೀಕ್ ಜೋರಾದು ಲಿವರ್ ಇಡಿ ಕೆಟ್ಟದಿತ್ತಂಡ 120 ಕಿಲೋ ತೂಕದ ಭರತ್ ಭಂಡಾರಿಯರ್ನ ತೂಕ 40 ಕಿಲೋಕು ಜತ್ತದು ಬಾರಿ ಬಚ್ಚದಿತ್ತೇರೋ ಶರೀರ ಬಾರಿ ಬಚ್ಚೊಂದುಂಡು ಲಿವರ್ ಜೋಡ್ಸಾವುಡುಂದು ವೈದ್ಯರು ಪಂಡಿತ್ತೆರಿಗೆ ಆಂಡ ಭರತ್ ಭಂಡಾರಿ ಸೋಮವಾರ ಕಾಂಡ ತೀರ್ದೇರೋ ಸುರತ್ಕಲ್ ಎಂಆರ್ಪಿಎಲ್ ಮಾರ್ಗದ ಕಟ್ಲಾ ತಿರ್ಗಸ್ ಕೈ ತಲುಪಿನ ಭಾರತೀಯ ಸ್ಟೇಟ್ ಬ್ಯಾಂಕ್ ದ ಎಟಿಎಂ ವ್ಯಕ್ತಿವರಿ ಪೊಡಿಮಲ್ತಿನ ಸಂಗತಿ ನಡೆತದನು ಒಂದು ರಡ್ಡನೇ ಸರ್ತಿ ಇಂಚಾತಂಡ ಕಟ್ವಣದ ಯಜಮಾನರು ಪೊಲೀಸರಿಗೂ ಮಾಹಿತಿ ಕೊಡ್ದಿತ್ತದು ಬ್ಯಾಂಕ್ ಅಧಿಕಾರಿಗಳು ಸುರತ್ಕಲ್ ಪೊಲೀಸ್ ಸ್ಟೇಷನ್ಗೂ ದೂರು ಕೊಡ್ತಿರೋ ಸುರತ್ಕಲ್ ಎಂಆರ್ಪಿಎಲ್ ಮಾರ್ಗದ ಕಟ್ಲಾ ತಿರ್ಗಸ್ ಕೈ ತಲುಪಿನ ಭಾರತೀಯ ಸ್ಟೇಟ್ ಬ್ಯಾಂಕ್ ದ ಎಟಿಎಂ ವ್ಯಕ್ತಿವರಿ ಪೊಡಿಮಲ್ತು ಪಾಡ್ನ ಸಂಗತಿ ನಡೆತದ ಒಂದು ರಡ್ಡನೇ ಸರ್ತಿ ಎಟಿಎಂಗೂ ಪದ್ರ ಕೊಡ್ತಿರೋ ಎಟಿಎಂ ಯಂತ್ರ ಮಗ್ತದ ಎಸಿ ಸಿಸಿಟಿವಿದ ಕನ್ನಡಿ ಪೊಡಿ ಮಲ್ತದಿರೋ ಹೆಲ್ಮೆಟ್ ಕನ್ನಡಿ ದರ್ತದು ಉಲಾಯ್ದ ಎಸಿ ಹಾಳ್ ಮಲ್ತದಂಡ ಲಕ್ಷಗಟ್ಲೆ ಕಾಸು ನಷ್ಟ ಉಂಡಾತಂಡ ಸೆಪ್ಟೆಂಬರ್ 1 ಇಂಚನೆ ಎಟಿಎಂ ದರ್ತದಿತ್ತೇರೋ ಈ ಬಗೆಟ್ ಸುರತ್ಕಲ್ ಸ್ಟೇಷನ್ ಕೇಸ್ ಪಾಡ್ದು ತನಿಖೆ ಮಲ್ತದಿತ್ತೇರೋ ಇತ್ತೆ ರಡ್ಡನೇ ಸರ್ತಿ ಎಟಿಎಂಗೂ ನಷ್ಟ ಆತಂಡ ಕಟ್ಟಣದ ಯಜಮಾನರು ಸತೀಶ್ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಡ್ತಿರೋ ಬ್ಯಾಂಕ್ ಅಧಿಕಾರಿಗಳು ಕೊರೋನಾ ದೂರದಂಚ ಸುರತ್ಕಲ್ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಿರೋ ಪಂಚಾಯಿತಿ ರಾಜ್ಯ ಗ್ರಾಮ ಸ್ವರಾಜ್ಯ ಪರಿಕಲ್ಪನೆ ಬೈದಿನಿ ಗಾಂಧೀಜಿ ನಡೆದು ವರ್ಷಗೂ ಒಂದು ಪಂಚಾಯತ್ಗೂ ಸುಮಾರು 10 ಕೋಟಿ ರೂಪಾಯಿ ಬರ್ಪುಂಡು ಅವೇನು ಸರಿಯಾದ ಗಳಸಂಡ ವಾರೀತಿದ ಅಭಿವೃದ್ಧಿಲ ಮಲ್ಪುಲಿಂದ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಪಂತೆರ 6 ಕುಡ್ಲಡು ವೆಲ್ಫೇರ್ ಡಿಸೋಜಾ ಬರೀನ ಪಂಚಾಯಿತಿ ರಾಜ್ಯ ಗ್ರಾಮ ಸ್ವರಾಜ್ಯ ಕೈಪಿಡಿ ಬುಕ್ ಬಿಡುಗಡೆ ಮಲ್ತದು ಪಾತಿರಿಯರು ಸ್ಥಳೀಯ ಆಡಳಿತ ಸಂಸ್ಥೆಲೆನ ಓಟುಡು ಗೆಂದಿನ ಪ್ರತಿನಿಧಿಲೆಡ ತಿಳುವಳಿಕೆ ಮೂಡಾವ್ನಂಚ ರಾಜ್ಯಡು ಪಂಚಾಯತ್ ರಾಜ್ ವ್ಯವಸ್ಥೆದ ಸಾಮರ್ಥ್ಯ ಬೊಕ್ಕ ಕೊರತಲಿನ ಬಗೆಟ್ಟು ಪೂರಾ ಮಾಹಿತಿ ಕೊರ್ಪುನ ಹಿರಿಯ ಲೇಖಕಿಯರು ವಿಲ್ಫ್ರೆಡ್ ಡಿಸೋಸಾ ಬರೀನ ಪಂಚಾಯಿತಿ ರಾಜ್ಯ ಗ್ರಾಮ ಸ್ವರಾಜ್ಯ ಕೈಪಿಡಿ ಬಿಡುಗಡೆ ಕಾರ್ಯಕ್ರಮ ಐತಾರ ಕುಡ್ಲದ ಖಾಸಗಿ ಹೋಟೆಲ್ ನಡೆತಂಡ ಕಾಂಗ್ರೆಸ್ ಹಿರಿಯ ನಾಯಕಿಯರು ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಬೂಕು ಬಿಡುಗಡೆ ಮಲ್ತೆರೋ ವೀರಪ್ಪ ಮೊಯ್ಲಿ ಪಾತಿರ್ದು ಪಂಚಾಯಿತಿ ರಾಜ್ಯ ಗ್ರಾಮ ಸ್ವರಾಜ್ಯ ಪರಿಕಲ್ಪನೆ ಬೈದಿನೇನೆ ಗಾಂಧೀಜಿ ಹಿಡಿದು ಅಂಚಿನ ಪರಿಕಲ್ಪನೆದ ಬೂಕುಡ್ದು ವಿಲ್ಫ್ರೆಡ್ ಡಿಸೋಜರ್ನ ಬದ್ಧತೆ ಏತ್ತು ಮುಟ್ಟ ಪನ್ಪುನವು ಪುಟ್ಟ ಪುಟ್ಟಕ್ಲಿನ ತೂಂಡ ಗುತ್ತಾಪುಣನ್ ಪಂಡಿರೋ ಕಾಂಗ್ರೆಸ್ ಅಭ್ಯರ್ಥಿ ಮಂಜುನಾಥ ಭಂಡಾರಿಯರ್ನ ಬಗೆಟ್ಟು ಮೆಚ್ಚುಗೆದ ಪಾತಿರ ಪಂಡದು ಮೊಯ್ಲಿಯರ್ ಪಾತಿರ್ದು ಒಂಜಿ ಪಂಚಾಯತ್ಗೂ ವರ್ಷಗೂ 2 ಕೋಟಿ ರೂಪಾಯಿ ಬರ್ಪುಂಡು ಬೇತೆ ಬೇತೆ ಇಲಾಖೆಲಿಡ್ಲ ವರ್ಷಗೂ 1 ಕೋಟಿ ಮುಟ ಬರ್ಪುಂಡು ವರ್ಷಗೂ 10 ಕೋಟಿ ರೂಪಾಯಿ ದಾತು ಪಂಚಾಯತ್ಗೆ ಬರ್ಪುಂಡು ದಿನ ಮಾತ ಗಿಡ್ಡೆ ರೀತಿಡು ಗಳಸಂಡ ಏತ ಮಾತ ಅಭಿವೃದ್ಧಿ ಕೆಲಸ ಮಲ್ಪುಲಿ ಅತ್ತ ಅಂದು ವೀರಪ್ಪ ಮೊಯ್ಲಿ ಪಂಡಿರೋ ಗ್ರಾಮ ಸಭೆಯಲ್ಲಿ ಅದೇ ದಟ್ಸ್ ದಿ ಮೋಸ್ಟ್ ಪವರ್ಫುಲ್ ಬಾಡಿ ಇಡೀ ಕಾಯ್ದೆಯಲ್ಲೇ ಗ್ರಾಮ ಸಭೆ ಅದು ಚುನಾಯಿತ ಸಭೆ ಅಲ್ಲ ಆದರೆ ಅಲ್ಲಿ ಜನರ ಹತ್ತಿರ ಹೋಗಿ ಅವರೇ ಕಾನೂನು ಮತ್ತು ಅವರು ಎಲ್ಲೆಲ್ಲಿಗೆ ಯಾವ್ಯಾವ ಇಲಾಖೆಗೆ ಎಷ್ಟು ಗ್ರಾಂಟ್ ಕೊಡಬೇಕು ಅಂತೇಳಿ ಅವರೇ ನಿರ್ಣಯ ಮಾಡಬೇಕು ವಿ ಹ್ಯಾವ್ ಎಂಪವರ್ಡ್ ಗ್ರಾಮ ಸಭಾ ಅದನ್ನು ಕೂಡ ಗ್ರಾಮ ಸಭೆಯ ಕಾನ್ಸೆಪ್ಟ್ ಕೂಡ ಈಗ ಸ್ವಲ್ಪ ಭಾಳ ಡೈಲ್ಯೂಟ್ ಆಗ್ತಾ ಇದೆ ತಾಲೂಕ್ ಪಂಚಾಯತ್ತು ಗ್ರಾಮ ಪಂಚಾಯತ್ತು ಮತ್ತು ಇದರ ಕೂಡ ಗ್ರಾಂಟ್ ಈಗ ಏನು ಮಾಡ್ತಾ ಇದ್ದಾರೆ ನಮ್ಮ MLAಗಳು ಆಕ್ರಮಿಸ್ತಾ ಇದ್ದಾರೆ ಅವರೇ ಅಧಿಕಾರ ತಗೊಂಡು ಅಲ್ವಾ ವಿಲ್ಫ್ರೆಡ್ ಭಾಳ ಕಾರ್ಯಕ್ರಮಗಳನ್ನು ಅವರೇ ನಡೆಸ್ತಾ ಇದ್ದಾರೆ ನನಗನ್ನಿಸದೆ ಒಳ್ಳೆ ಪ್ರತಿನಿಧಿ ವೆರಿ ಪವರ್ಫುಲ್ ಮೋಸ್ಟ್ ಪವರ್ಫುಲ್ ಪ್ರತಿನಿಧಿ ನಮ್ಮ ಮಂಜುನಾಥ್ ಭಂಡಾರಿ ಅವರು ವಿಧಾನ ಪರಿಷತ್ತಿಗೆ ಹೋಗಿ ವಿ ಮಸ್ಟ್ restore back all the powers which is given under the 100% spirit of the Gram Panchayat. ಡಾಕ್ಟರ್ ಮಂಜುನಾಥ ಭಂಡಾರಿ ಪಾತಿರ್ದು ಗ್ರಾಮ ಪಂಚಾಯತ್ ದಕ್ಲು ವಾರೀತಿ ತನ್ಕ್ಲಿನ ಜವಾಬ್ದಾರಿಯನ್ನು ಒದಗಾವಡು ಬೊಕ್ಕ ಎಂಚಮಾತ ಗ್ರಾಮ ಸಭೆನು ನಡಪಾವಡು ಪನ್ಪುನ ದಿಟ್ಟಿಡು ಈ ಬೂಕುನು ವಿಲ್ಫ್ರೆಡ್ ಡಿಸೋಜಾ ಬರೆದು ಮಂಜುನಾಥ ಫೌಂಡೇಶನ್ ಸರಿಯಾಯಿನ ಪುರ್ತುಡು ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲೆದ ಮಾತ ಸ್ಥಳೀಯ ಆಡಳಿತ ಸಂಸ್ಥೆಲಿನ ಓಟುಡು ಗೆಂದಿನ ಪ್ರತಿನಿಧಿಗಳಿಗೆ ಮುಟ್ಟಾವನ ಕೆಲಸ ಮಲ್ತದನೆಂದು ಪಂಡಿರೋ ಇವತ್ತು ಈ ಪುಸ್ತಕದ ಉದ್ದೇಶ ಚುನಾಯಿತ ಪ್ರತಿನಿಧಿಗಳ ಒಂದು ಅವರ ಏನು ಕರ್ತವ್ಯ ಇದೆ ಮತ್ತು ಅವರ ಏನು ರೆಸ್ಪಾನ್ಸಿಬಿಲಿಟೀಸ್ ಇದೆ ಅವರ ಜವಾಬ್ದಾರಿ ಏನಿದೆ ಅದರ ಬಗ್ಗೆ ಅವರಿಗೆ ಹಂತ ಹಂತವಾಗಿ ಭಾಳ ಸರಳವಾಗಿ ಬಹುಶಃ ನಾನು PhD ಮಾಡಬೇಕಾದ್ರೆ ನನಗೆ ಅರ್ಥ ಆಗಿರಲಿಲ್ಲ ಪಂಚಾಯತ್ ರಾಜ್ಯವನ್ನು ಅಷ್ಟು ಅವ್ರು ಬರಿಬೇಕಾದ್ರೆ ಅದನ್ನು ಅತ್ಯಂತ ಸರಳ ರೀತಿಯಲ್ಲಿ ಯಾಕೆಂತ ಹೇಳಿದ್ರೆ ನಮ್ಮ ಚುನಾಯಿತ ಪ್ರತಿನಿಧಿಗಳು ಬಹಳಷ್ಟು ಮಂದಿ ಅಷ್ಟೊಂದು ವಿದ್ಯಾವಂತರು ಅಲ್ಲ ಅವರಿಗೆ ಅರ್ಥ ಆಗಬೇಕು ಅನ್ನೋ ಒಂದು ನೆಲೆಯಲ್ಲಿ ಈ ಪುಸ್ತಕವನ್ನು ರಚಿಸಿದ್ವಿ ನಾವು
ಈ ರಚಿಸಿ ಈಗಾಗಲೇ ನಮಗೆ ಆ ಸದಸ್ಯರಿಗೆ ತಲುಪಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ಬಿಡುಗಡೆಯನ್ನು ಮಾಡಿ, ಅಂದರೆ ಯಾರು ಬಿಡುಗಡೆ ಮಾಡ್ತಾ ಇದ್ದಾರೆ ಅನ್ನೋದು ಬಹಳ ಮುಖ್ಯ. ಅದರಲ್ಲಿ ಮಾಜಿ ಶಾಸಕರು ಶಕುಂತಲಾ ಶೆಟ್ಟಿ, ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಗುರ್ಕಾರ್ಯರು ಹರೀಶ್ ಕುಮಾರ್ ಪಾಲ್ಗೊಂಡಿರು. ಸುರೇಶ್ ರಾವ್ ಬೊಕ್ಕ ರೋಹಿತ್ ಕುಮಾರ್ ಕಟೀಲ್ ಇಡೀ ಸಮಾಜಗೂ ಮಲ್ಲ ಕೊಡುಗೆ ಕೊಡ್ತಿರೋ ಒಂದು ನಮ್ಮ ಊರಿಗೂ ಪೆರ್ಮೆದ ಸಂಗತಿಯಿಂದ ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಪಂತೆರ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಬೊಕ್ಕ ಸುರೇಶ್ ರಾವ್ ಅಭಿಮಾನಿ ಬಳಗದ ಲೆಕ್ಕೊಡು ಕಟೀಲ್ ಸರಸ್ವತಿ ಸದನುಡು ನಡತಿನ ಸುರೇಶ್ ರಾವ್ ಬೊಕ್ಕ ರೋಹಿತ್ ಕುಮಾರ್ ರೇನ ಮೆಚ್ಚುಗೆದ ಲೇಸಿಡು ಆರು ಆಶೀರ್ವಚನ ಕೊರಿಯರು. ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಬೊಕ್ಕ ಸುರೇಶ್ ರಾವ್ ಅಭಿಮಾನಿ ಬಳಗದ ನಿಲೆಟ್ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯಿನ ಸುರೇಶ್ ರಾವ್ ಬೊಕ್ಕ ರೋಹಿತ್ ಕುಮಾರ್ ಕಟೀಲ್ ರೆಗ್ ಮೆಚ್ಚುಗೆ ದಾಲೇಸ್ ಕಟೀಲ್ ಶ್ರೀ ಸರಸ್ವತಿ ಸದನೋಡು ನಡೆತಂಡ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯರು ಶಾಸಕರು ಉಮಾನಾಥ ಕೋಟ್ಯಾನ್ ಕರ್ನಾಟಕ ಬ್ಯಾಂಕ್ದ ಆಡಳಿತ ನಿರ್ದೇಶಕರು ಮಹಾಬಲೇಶ್ವರ ಎಂಎಸ್ ಇತ್ತದ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯಿನ ಸುರೇಶ್ ರಾವ್ ಬೊಕ್ಕ ಅರೆನ ಬೊಡೆದಿಗ್ ತಮ್ಮನದ ಮರ್ಯಾದೆ ಮಲ್ತಿರೋ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯಿನ ರೋಹಿತ್ ಕುಮಾರ್ ಕಟೀಲ್ ರೆಗ್ ಮರ್ಯಾದಿ ಅರ್ಪಣೆ ಮಲ್ತಿರೋ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಆಶೀರ್ವಚನ ಕುರ್ದು ಸುರೇಶ್ ರಾವ್ ಬೊಕ್ಕ ರೋಹಿತ್ ಕುಮಾರ್ ಕಟೀಲ್ ಇಡೀ ಸಮಾಜಗೂ ಮಲ್ಲ ಕೊಡುಗೆ ಕೊಡ್ತಿರೋ ಒಂದು ನಮ್ಮ ಊರಿಗೂ ಪೆರ್ಮೆದ ವಿಷಯ ಅಂದ್ ಪಂಡಿರೋ. ಸುರೇಶ್ ರಾವ್ ಕಟೀಲ್ ಇವರು ಅವರಿಗೆ ವೇದಿಕೆಯಲ್ಲೆಲ್ಲ ಗಣ್ಯಮಾನ್ಯರ ಸಮಕ್ಷಮದಲ್ಲಿ ಅಭಿನಂದಿಸ್ತಾ ಇದ್ದೇವೆ. ನಮ್ಮ ಸಮಾಜಕ್ಕೆ ಇವರೆಲ್ಲರೂ ಕೂಡ ಒಂದು ದಾರಿದೀಪ. ಇಂತಹ ಮಹಾನ್ ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿ ಇನ್ನಷ್ಟು ಹುಟ್ಟಿ ಬರಲಿ, ನಮ್ಮ ಸಮಾಜ ಇನ್ನಷ್ಟು ಬೆಳೆಯುವಂತಾಗಲಿ. ಅಂತಹ ಎಲ್ಲರಿಗೂ ಕೂಡ ತಾಯಿಯ ಅನುಗ್ರಹದ ಶ್ರೀರಕ್ಷೆವೆಲ್ಲ ಹಿಂದೆ ಸದಾ ಇರಲಿ ಅಂತ ಆಶಿಸಿ ಇಲ್ಲಿ ನೆರೆದಿರುವಂತಹ ಎಲ್ಲರಿಗೂ ಕೃಷ್ಣನ ಕೆಪ್ಪನ ಅನುಗ್ರಹ ಪ್ರಾರ್ಥಿಸ್ತಾ ಮಹಾಬಲೇಶ್ವರ ಎಂಎಸ್ ಕಟೀಲ್ ವಾಸುದೇವ ಆಸರಣ್ಣ ಕಟೀಲ್ ದೇವಸ್ಥಾನದ ಆಡಳಿತ ಮುಕ್ತೇಸರರು ಸನತ್ ಕುಮಾರ್ ಶೆಟ್ಟಿ ಸುರೇಶ್ ರಾವ್ ಅಭಿಮಾನಿ ಬಳಗದಕಲು ಪಾಲ್ಗೊಂಡಿರೋ. ಕೊರೋನಾ ಸಿಕ್ಕದ ರೂಪಾಂತರ ಬರೋಂದುಂಡೊಂದು ಬಾರಿ ಸುದ್ದಿ ಉಂಡು. ಅಂಡ ಸರ್ಕಾರಿ ಆಸ್ಪತ್ರೆಲಿನ ಆಕ್ಸಿಜನ್ ಪ್ಲಾಂಟ್ ವೆಂಟಿಲೇಟರ್ ಇತ್ತದ್ಲ ಅವೇನು ನಿರ್ವಹಣೆ ಮಲ್ಪರೆ ಬೇಲೆದಕ್ಲು ಇಜ್ಜೇರ ಫ್ರಂಟ್ ಲೈನ್ ಬೇಲೆದಕ್ಲೆಗೂ ಬೂಸ್ಟರ್ ಡೋಸ್ ಕೊರಿಯರೆ ಕ್ರಮದ ತೊನ್ನೆಂದು ಶಾಸಕರು ಯುಟಿ ಖಾದರ್ ಸಲಹೆ ಕೊಡ್ತೇರೋ ಆರು ಸುದ್ದಿಗಾರರ ಪಾತಿರಿಯರು. ಶಾಸಕರು ಮಾಜಿ ಆರೋಗ್ಯ ಬೊಕ್ಕ ಕುಟುಂಬ ಕಲ್ಯಾಣ ಮಂತ್ರಿ ಯುಟಿ ಖಾದರ್ ಸುದ್ದಿಗಾರರ ಪಾತಿರ್ದು ಕೊರೋನಾ ಮೂಜನೆ ಸೆರೆ ಬರೋಂದುಂಡು ಪನ್ಪಿರೋ ಅಂಡ ಸರ್ಕಾರಿ ಆಸ್ಪತ್ರೆಲಿಡು ಪುನಃ ಆಕ್ಸಿಜನ್ ಪ್ಲಾಂಟ್ ವೆಂಟಿಲೇಟರ್ ತೂವೊನೆರೆ ಬೇಲೆದಕಲು ಇಜ್ಜೆರಂದು ಪಂಡಿರೋ ಬರ್ಪುನ ವೈರಸ್ನು ಎಂಚ ನಿಯಂತ್ರಣ ಮಲ್ಪೊಲಿಂದು ಸರ್ಕಾರ ಯೋಚನೆ ಮಲ್ಪೊಡು ಐತ ಬದಲು ಶಾಲಾ ಕಾಲೇಜು ಮುಚ್ಚುನಿ ಗಡಿಬಂದ್ ಮಲ್ಪುನಿ ಪಂಡದು ಜನಕ್ಲಿಡ ಕೆಪ್ಪುಗುಪ್ಪು ಮೂಡಾವ್ನತ್ ಇಂದೆತ ಬದಲು ಜೀವ ಉರಿಪವನ ವ್ಯಾಕ್ಸಿನೇಷನ್ ಬೇಗ ಮುಗಿಪಲೆ ಜಿಲ್ಲೆಡು ಸ್ವಲ್ಪ ಶೇಕಡ ಸುರುತ ಡೋಸು ಅಚ್ಪ ಶೇಕಡ ರಡ್ಡನೆ ಡೋಸ್ ಆತಂಡ ಅವೇನು 100% ಮಲ್ಪಲೆಂದು ಯುಟಿ ಖಾದರ್ ಪಂಡಿರೋ ಸರ್ಕಾರಿ ಆಸ್ಪತ್ರೆ ಡುಪ್ಪುನ ಗುತ್ತಿಗೆ ಆಧಾರದ ಆರೋಗ್ಯ ಬೇಲದಕ್ಲಿನ ಗುತ್ತಿಗೆದ ವಾಯ್ದೆ ಮುಗಿಯೊಂದು ಬೈದಂಡ ಅವೇನು ನನ್ನಲ ಆಜಿ ತಿಂಗಳು ದುಮ್ಮರಿಪಲೆ ಫ್ರಂಟ್ ಲೈನ್ ಬೇಲೆದಕಲಾದ ಪುನಃ ಆಶಾ ಕಾರ್ಯಕರ್ತೆಯರ ಬೊಕ್ಕ ಲ್ಯಾಬ್ ಟೆಕ್ನಿಷಿಯನ್ಗೆ ಸರ್ಕಾರದ್ದು ಟ್ಯಾಬ್ಲೆಟ್ ಕೋರ್ಲೆ ದಾಯ್ಪಂಡ ಇತ್ತ ಸರ್ಕಾರದ ಕಾರ್ಯಕ್ರಮಕ್ಕೂ ಸ್ವಂತ ಮೊಬೈಲ್ ಗಳಸೊಂದುಲ್ಲೇರಿಂದಾರ್ ಪಂಡೇರೋ ನನ್ನಲ್ಲ ವ್ಯಾಕ್ಸಿನೇಷನ್ ದೆತೊನಂದಿನಕಲು ಕಠಿಣ ನಿಯಮ ಮಲ್ಪಲೆ ಏರ್ಪೋರ್ಟ್ ಉಡ್ಲ ಆರ್ಟಿಪಿಸಿಆರ್ ಬಗೆಟ್ ಕೆಪ್ಪುಗುಪ್ಪು ಮೂಡಾವಂದುಲ್ಲೇರೋ ಈ ಮಾತಾ ಬಗೆಟ್ ಆರೋಗ್ಯ ಇಲಾಖೆ ಜನಪ್ರತಿನಿಧಿ ಬೊಕ್ಕ ಹಿರಿಯ ಅಧಿಕಾರಿಲಿನ ಸಭೆ ನಡಪಾಲೆಂದು ಶಾಸಕರು ಯುಟಿ ಖಾದರ್ ಒತ್ತಾಯ ಮಲ್ತಿರೋ. ವೈರಸ್ ವಿದೇಶದಿಂದಲೇ ಬರಬೇಕಂತ ಇಲ್ಲ. ವೈರಸ್ ಇಲ್ಲಿ ಅದರ ಸ್ವಭಾವವನ್ನು ಇಲ್ಲೇ ಬದಲಾವಣೆ ಮಾಡ್ತದೆ. ಅದು ಹೊಸ ವೈರಸ್ ಏನು ಹೊಸ ವೈರಸ್ ಅಲ್ಲ, ಇದು ಇದ್ದಂಥ ವೈರಸ್ ಮ್ಯೂಟೆಂಟ್ ಚೇಂಜ್ ಆಗೋದು. ಸೊ ಇದ್ದಂಥ ವೈರಸ್ ಅದರ ಮ್ಯೂಟೆಂಟ್ ಸ್ವಭಾವ ಏನು ಬದಲಾವಣೆ ಮಾಡ್ತದೆ, ಅದು ಇಲ್ಲಿಯೂ ಕೂಡ ಮಾಡಲಿಕ್ಕೆ ಆಗುದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಸರ್ಕಾರ ಪ್ಯಾನಿಕ್ ಆಗಿ ಬದಲು ಇದನ್ನು ಹೇಗೆ ನಾವು ಮ್ಯಾನೇಜ್ಮೆಂಟ್ ಮಾಡಬೇಕಂದ್ರೆ ಈಗಲೇ ನಮ್ಮ ತಯಾರಿಯನ್ನು ನಾವು ಇವತ್ತು ನಡೆಸಬೇಕು. ಈಗ ನಾವು ಶಾಲೆ ಬಂದ್ ಮಾಡ್ತೇವೆ, ಲಾಕ್ಡೌನ್ ಮಾಡ್ತೇವೆ, ಸಡನ್ ಆಗಿ ಜನರನ್ನೆಲ್ಲ ಗೊಂದಲಕ್ಕೊಳಪಡುವಂತಹ ವಿಚಾರಗಳು ನಾವು ಜನರಿಗೆ ಇವತ್ತು ಗೊಂದಲ ಸೃಷ್ಟಿಸುವ ಬದಲು ಯಾವ ಕ್ರಮ ಯಾವಾಗ ಬೇಕು ಅದನ್ನು ತೆಕ್ಕೊಳ್ಳಿ. ಆ ಸಂದರ್ಭದಲ್ಲಿ ಅಗತ್ಯ ಆಗ್ಬೇಕಂತ ಹೇಳಿದ್ರೆ
ಜೀವನ ಉಳಿಸಲಿಕ್ಕೆ ಬೇಕಾಗುವಂತಹ ವ್ಯಾಕ್ಸಿನೇಷನ್ ಡ್ರೈವ್ ಅನ್ನು ಇನ್ನಷ್ಟು ಫಾಸ್ಟ್ ಆಗಿ ಮಾಡಬೇಕು. ಇವತ್ತು ಬರೇ 90% ನಮ್ಮ ಜಿಲ್ಲೆಯಲ್ಲಿ ಆಗೋದು ಹೈಯೆಸ್ಟ್. 90% ಆದ ಫಸ್ಟ್ ಡೋಸ್, 60% ಆದ ಸೆಕೆಂಡ್ ಡೋಸ್ ಆಗಿದೆ. ವಿ ಹ್ಯಾವ್ ಟು ಸಿ ದಟ್ 100% ಎರಡು ಡೋಸ್ ಕೂಡ 100% ಮಾಡುವಂತಹ ಒಂದು ದೊಡ್ಡ ಮಟ್ಟದ ಒಂದು ಆಂದೋಲನ ಇವತ್ತು ತಕ್ಷಣ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಇವತ್ತು ಮಾಡಬೇಕು. ಅದು ಈಗ ಇಂಪಾರ್ಟೆಂಟ್. ಬಾರ್ಡರ್ನಲ್ಲಿ ಆರೋಗ್ಯ ಸಂತೋಷ, ಅದೆಲ್ಲದಕ್ಕೆ ಜನಸಾಮಾನ್ಯ ಸಹಕಾರ ಕೊಡಲೇಬೇಕು. ಅದೇ ಎಲ್ಲ ಕೂಡ ಬಗೆಹರಿಸಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಶಿರ್ವ ನಡಿಬೊಟ್ಟದ ಸೂರ್ಯಚಂದ್ರ ಜೋಡುಕರೆ ಕಂಬಳ ಬಾರಿ ಪುದರ್ ಪಡೆದಿತ್ತದು. ಈ ಸರ್ತಿ 25ನೇ ವರ್ಷದ ಕಂಬಳ ನಡೆತಂಡ ನಡಿಬೊಟ್ಟು ಚಾವಡಿಡು ಜುಮಾದಿ ದೈವಗೂ ತಂಬಿಲ ಕರಿತದು. ಬಂಟನ ಕೋಲಾದು ಸಂಪ್ರದಾಯದಂಚ ಬ್ಯಾಂಡ್ ವಾದ್ಯದ ಮೆರವಣಿಗೆಡು ಎರುಕ್ಲಿನ ಕಂಬಳದ ಕಂಡಗೂ ಚಪ್ಪುಡಾಯಿರು. 25ನೇ ವರ್ಷದ ಪುದರ್ಪೊಯ್ ಶಿರ್ವ ನಡಿಬೊಟ್ಟು ಸೂರ್ಯಚಂದ್ರ ಜೋಡುಕರೆ ಕಂಬಳ ಐತಾರ ಶಿರ್ವ ನಡಿಬೊಟ್ಟುದ ಕಂಬಳದ ಕಂಡೊಡು ನಡೆತಂಡ. ಸಂಪ್ರದಾಯದ ಕಂಬಳೋತ್ಸವನು ಎಲ್ಲೂರು ಶ್ರೀ ವಿಶ್ವೇಶ್ವರ ದೇವಸ್ಥಾನದ ದುಂಬುದ ಆಡಳಿತ ಮುಕ್ತೇಸರರು ಎಲ್ಲೂರು ಗುತ್ತು ಪ್ರಫುಲ್ಲ ಶೆಟ್ಟಿ ಉದಿಪನ ಮಲ್ತಿರೋ. ಕಾಂಡೆ ಸಂಪ್ರದಾಯದ ಬಂಟ ಕೋಲ ನಡಪಾದು ನಡಿಬೊಟ್ಟು ಇಲ್ಲಡ್ದು ಜೋಡು ಎರುಕ್ಲೆನ ಮೆರವಣಿಗೆಡು ಸೂರ್ಯಚಂದ್ರ ಜೋಡುಕರೆ ಕಂಬಳಗೂ ಕನತು ನೀಡಿದ ಬೊಕ್ಕ ಕಂಬಳಗೂ ಚಾಲನೆ ಕೊರಿಯರು. ಮನೆತನದ ಎರುಕ್ಲೆನ ಕಂಡಗು ಚಪುಡಾದು ಗಿಡೇರುನ ಸಂಪ್ರದಾಯದೊಟ್ಟುಗೂ ಕಂಬಳ ಸುರುವಾಂಡ. ಶತಮಾನುಲಿಡ್ದು ದುಂಬೆ ಈ ಕಂಬಳ ಶಿರುವ ನಡಿಬೊಟ್ಟುಡು ನಡತೊಂದಿತ್ತದು. ನಡಿಬೊಟ್ಟು ಚಾವಡಿದ ಜುಮಾದಿಗು ತಂಬಿಲ ಕರಿತದು. ಬಂಟ ಕೋಲ ಅದು ಕೊಂಬು ವಾದ್ಯ ಮೇಳುಡು ಎರುಕ್ಲಿನ ಕಂಬಳಗು ಜಪುಡಾದು ಕಂಬಳ ನಡಪಾವನ ಸಂಪ್ರದಾಯ ದೀವೊಂದಿರೋ. ಹಿರಿಯ 15 ಜೋಡು ಎರುಕುಲು ಬೊಕ್ಕ 30 ಜೋಡು ಕಿರಿಯ ಎರುಕುಲು ಕಂಬಳಡು ಪಾಲ್ದೆ ತುಂಡ. ಯಕ್ಷಗಾನ ವೇಷುಡು ಕಲಾವಿದರು ಹೋಟೆಲ್ ಗಿರಾಕಿಲಿಗೆ ಮಸಾಲಾ ದೋಸೆ ಕೊನದು ಕೊರ್ಪುನ ವಿಡಿಯೋ ಒಂಜಿ ಸಾಮಾಜಿಕ ಜಾಲತಾಣಲಿಡ್ ಬಾರಿ ಸುದ್ದಿ ಮಲ್ತದಂಡ. ಯಕ್ಷಗಾನ ಅಭಿಮಾನಿಲು ಈ ಬಗೆಟ್ ಬಾರಿ ಏವ್ರ ತೋಜಾದ್ ಇಂಚ ಆಟಗ ಅಪಮಾನ ಮಲ್ಪುನಂಚನಕ್ಲೆನ ಮಿತ್ತು ಕ್ರಮದ ತೊಂದರೆ ಒತ್ತಾಯ ಮಲ್ತದೇರೋ. ಯಕ್ಷಗಾನ ವೇಷುಡು ಒರಿ ಕಲಾವಿದರು ಹೋಟೆಲಿಡ್ ಗಿರಾಕಿಲಿಗ್ ಮಸಾಲಾ ದೋಸೆ ಕೊರ್ಪುನ ವಿಡಿಯೋ ಒಂಜಿ ಬಾರಿ ಸುದ್ದಿ ಆತಂಡ. ಆಟದ ಅಭಿಮಾನಿಲು ಇಂದೆಕ್ ಬಾರಿ ಏವ್ರ ತೋಜಾದಿರೋ. ಬಜಿ ಪ್ರಚಾರಗಾದು ಇಂಚಿನ ಕಾರ್ಯ ಮಲ್ತಿನ ಇರುವೇರು ಕಲಾವಿದರನ ಎದುರು ಸಾಮಾಜಿಕ ಜಾಲತಾಣಲಿಡ್ ದೂರು ಬೈದಿನ. ಯಕ್ಷಗಾನ ಕಲಾವಿದರೇ ದಯ ಮಲ್ತದು ಆಟನು ಈ ಮಟ್ಟಗೂ ಚಪ್ಪುಡಾವಡೆ. ಒಂದು ಆಟದ ಇಡೀ ಪರಂಪರೆಗೂ ಅಪಮಾನ. ಆಟದ ಸಂಘಟನೆಲು ಕೂಡ್ಲೆ ಕಾರ್ಯಗೂ ಚಪ್ಪುಡು. ಈ ರೀತಿ ಆಟ ವೇಷಪಾಡ್ನಕ್ಲೆನ ಮಿತ್ತು ಆಟದ ದುತ್ತೈತದ ಒದಗಾಯಿನಕ್ಲೆನ ಮಿತ್ತು ಸಂಬಂಧಪಟ್ಟಿನ ಮಾತಿರ್ನಲ ಮಿತ್ತು ಕ್ರಮದ ತುಣಾಯಿನ ಅಗತ್ಯ ಉಂಡು. ಸಾಮಾಜಿಕ ಜಾಲತಾಣಲಿಡ್ ಪಾಕ ಜನ ಅಭಿಪ್ರಾಯ ತೆರಿಪಾದ ಅಸಮಾಧಾನ ತೋಜಾದಿರೋ. ಈ ಕಾರ್ಯ ಓಲು ನಡತಿನ ಅಂದು ತೆರೆದು ಬೈದಜಿ. ಹೋಟೆಲ್ಗೆ ಬತ್ತಿನ ಗಿರಾಕಿಲೆಗ್ ಇರುವೀರ್ ಕಲಾವಿದರು ಬಾರಿ ಮಲ್ಲ ಮಸಾಲ ದೋಸೆನ ಕಣಪುನ ವಿಡಿಯೋ ಸುದ್ದಿ ಆತಂಡ. ದೋಸೆ ಕನತ ದೀನೆಡ್ದು ಬೊಕ್ಕ ಗಿರಾಕಿಲು ತಾಟಿ ಬುಟ್ಟುದು ಕಲಾವಿದರಿಗೂ ಉಮೇದು ಕೊರ್ಪುನಲ ತೋಜಿದು ಬೈದಂಡ. ಕಿನ್ನಿಗೋಳಿ ಏಳಿಂಜೆ ಕೋಲಿಟ್ಟುದ ಕೋಲಿಟ್ಟು ಮೂಲನಾಗಬನಟು ಶುಕ್ರವಾರ ನಾಗತನು ತರ್ಪಣ ಸೇವೆ ನಡಪಾದು ಶನಿವಾರ ಧರ್ಮದೈವಲಿಗ್ ನೇಮ ಕೊರಿಯರು. ಮೈಸಂದಾಯ ನೇಮ ಜುಮಾದಿ ಬಂಟ ನೇಮ ಬೊಕ್ಕ ಕಲ್ಲುಟ್ಟಿ ಪಂಜುರ್ಲಿ ವರ್ತೆ ಪಂಜುರ್ಲಿ ಕೋಲು ನಡತಂಡ. ಕೋಲಿಟ್ಟು ಕುಟುಂಬದಕುಲು ಬಂಧುಲು ಊರ ಪರವೂರದ ಭಕ್ತರು ಪಾಲ್ದೆ ತೊಂಡಿರು. ಕಿನ್ನಿಗೋಳಿ ಏಳಿಂಜೆದ ಕೋಲಿಟ್ಟು ಕುಟುಂಬದಕ್ಲೆನ ಕೋಲಿಟ್ಟು ಮೂಲ ನಾಗಬನಟು ಶುಕ್ರವಾರ ನಾಗತನು ತರ್ಪಣ ಸೇವೆ ನಡ್ಪಾಯಿ ನೀಡಿದ ಬೊಕ್ಕ ಶನಿವಾರ ಧರ್ಮ ದೈವಲೇಕ್ ನೇಮ ಅಟ್ಟಣೆ ಮಲ್ತದಿತ್ತಿರ. ಕಾಂಡೆ ಸುದ್ದ ಮಲ್ತದು ದೈವಲೇಕ್ ನವಕ ಕಲಶ ಮಧ್ಯಾಹ್ನ ಭಕ್ತರಿಗೂ ನುಪ್ಪು ಪ್ರಸಾದ ಸೇವೆ ಆಯ್ದು ಬೊಕ್ಕ ದೈವ ದರ್ಶನ ನಡಪಾದು ಭಂಡಾರ ಪಿದಾಡಿಡ.
ಬಯ್ಯಗು ಮೈಸಂದಾಯನ ನೇಮ ನಡತಂಡ ರಾತ್ರಿ ಜುಮಾದಿ ಬಂಟ ದೈವಲೆಗ್ ನೇಮ ಕೊರಿಯರು ರಾತ್ರಿ ಭಕ್ತರಿಗೂ ನುಪ್ಪ ಪ್ರಸಾದ ಸೇವೆ ನಡೆತಿ ಬೊಕ್ಕ ಕುಟುಂಬದ ಕಲ್ಲುಟ್ಟಿ ಪಂಜುರ್ಲಿ ಬೊಕ್ಕ ವರ್ತೆ ಪಂಜುರ್ಲಿ ದೈವಲಿನ ಕೋಲ ನಡಪಾಯಿರೋ ಅಕೇರಿಗೂ ಜಾಗಿದ ಪಂಜುರ್ಲಿ ಬೊಕ್ಕ ವರ್ತೆ ದೈವದ ಕೋಲ ಇತ್ತಂಡ ಏಳಿಂಜೆ ಕೋಲಿಟ್ಟು ಕುಟುಂಬದಕುಲು ಸಂಬಂಧದಕುಲು ಊರು ಪರವೂರ ಊರ ಭಕ್ತಿರ ಪಾಲ್ದೆ ತಂದು ಕೋಲ ನೇಮ ತೂದು ದೈವಲಿನ ಇಂಪು ನಟ್ಟೊಂದು ಬೂಲೆ ಪ್ರಸಾದ ದೆತ್ತೊಂಡೆರೋ. ಮುಗಮೂರ್ತಿ ಬುಡ್ಲ ರಾಜ್ಯದ ಕಲಕಾವಲ್ಲ ರಾಜ್ಯದ ಕಲ ಬುಡ್ಲ ಕೋಲ್ಡ್ ಸಂಸಾರದ ಭಕ್ತಿ ಮದಿಪು ಕಂಚಾವಲ್ಲ ಮದಿಪು ಬುಡ್ಲ ಪತಿಪೂರ್ಣ 14 ಸಂಸಾರ ಅಲ್ಲೋಲ ಕಲ್ಲೋಲ ತಾಂಬೂಲ ಪ್ರಶ್ನೆ ದೀನ್ ಚಿತ್ರ ರಾಶಿಗೆ ಪ್ರಥಮದವಾದೆ ಜುಮಾದಿ ಬಂಟೆ ಚರಾದುಲ್ಲೇರು ಬಂಕಿದ ಗೋಚಾರ ಬಟ್ಟಾಲ್ದಾಗಂತ ಹಿಂಗಾರದ ಪುಷ್ಪ ಅಪಗಾಯಿನ ಆ ಜಾಗದ ಚಾಣಮಾನದ ಗೌರು ತೀರು ಒಲ್ಪುದು ಒಲ್ಪ ಬರ್ಕೊಂಡ
ಕೊಡೋರ ಇನ್ನಿತ ಮಲ್ಲ ಸುದ್ದಿಲು ಕುಡ್ಲಾ ಬೋಳೂರುದ ಜಾರಂದಾಯ ದೈವಸ್ಥಾನದ ನಿಲಿಟ್ಟು ಬೋಳೂರು ಮಸಣ ಅಭಿವೃದ್ಧಿ ಬಗೆಟ್ಟು ಸಭೆ ರುದ್ರಭೂಮಿ ಅಗತ್ಯ ಅಭಿವೃದ್ಧಿ ಯಾವುದು ಜನತೂದು ಒಟ್ರಾಸಿ ಕಾಸ್ತೆತು ನೆರೆಬಲ್ಲಿ ಸಂಘ ಸಂಸ್ಥೆಲೆಡೆದು ಒತ್ತಾಯ ಕುಡ್ಲಡು ವೆಲ್ಫೇರ್ ಡಿಸೋಜಾ ಬರೀನ ಪಂಚಾಯಿತಿ ರಾಜ್ಯ ಗ್ರಾಮ ಸ್ವರಾಜ್ಯ ಕೈಪಿಡಿ ಬೂಕ್ ಬಿಡುಗಡೆ ಗ್ರಾಮ ಪಂಚಾಯತ್ಗೂ ವರ್ಷಗೂ 10 ಕೋಟಿ ರೂಪಾಯಿ ಬರ್ಪುಂಡು ವಾ ಅಭಿವೃದ್ಧಿ ಕೆಲಸಲ ಮಲ್ಪುಲಿ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ. ಕೊರೋನಾ ಮೂಜನೆ ಸೆರೆ ಎಂದು ಶಾಲಾ ಕಾಲೇಜು ಮುಚ್ಚುನಿ ಗಡಿ ಬಂದ್ ಮಲ್ಪನ ಬದಲು ವ್ಯಾಕ್ಸಿನೇಷನ್ ನೂದೆಕ್ಕುನೂದು ಮುಗಿಪುಲೆ ಸರ್ಕಾರಿ ಆಸ್ಪತ್ರೆಲಿಡು ಆಕ್ಸಿಜನ್ ಪ್ಲಾಂಟ್ ವೆಂಟಿಲೇಟರ್ ತೂವನೆರಲ ಬೇಲೆದಕುಲು ಇಜ್ಜೆರು ಕುಡ್ಲಡು ಶಾಸಕರು ಮಾಜಿ ಆರೋಗ್ಯ ಮಂತ್ರಿ ಯುಟಿ ಖಾದರ್. ಏಳಿಂಜೆ ಕೋಲೆಟ್ಟು ಕುಟುಂಬದ ನಿಲೆಟ್ಟು ಧರ್ಮ ದೈವಲಿಗ ಕೋಲ ನೇಮ ಶಿರುವ ನಡಿವೊಟ್ಟು ಕಂಬಳದ ಕಂಡುಡು 26ನೇ ವರ್ಷದ ಸೂರ್ಯಚಂದ್ರ ಜೋಡುಕರೆ ಕಂಬಳ. ಇಡಗು ಇಂತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನೆಯಲ್ಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.